ಇದು ಧಾರ್ಮಿಕ ಸೌಹಾರ್ದದ ತಾಣ. ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಆಗಮಿಸುತ್ತಾರೆ. ಈ ಪವಾಡ ಕೇಂದ್ರ ಯಾವುದು ಅಂತೀರಾ? ಈ ವರದಿ ನೋಡಿ. ನಿಜವಾಯ್ತು ಆ ಮಹಾನ್ ವಿದ್ವಾಂಸರ ಭವಿಷ್ಯ. ಸಂಕಷ್ಟ ಪರಿಹಾರಕ್ಕಾಗಿ ಇಲ್ಲಿಗೆ ಭೇಟಿ ನೀಡುತ್ತಾರೆ ಅದೆಷ್ಟೋ ಮಂದಿ. ಸರ್ವಧರ್ಮೀಯರ ಭಕ್ತಿಯ ಕೇಂದ್ರವಾಯಿತು ಈ ಪ್ರದೇಶ. ಹೌದು, ಅದೆಷ್ಟೋ ವರ್ಷಗಳ ಹಿಂದೆ ವಿದ್ವಾಂಸರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೂರ ಎಂಬ ಪ್ರದೇಶದ ಮಣ್ಣು ಜಲರೋಗ ರುಜಿನಗಳಿಗೆ ಮತ್ತಾಗಿದೆ ಎಂದು ಹೇಳಿದ್ದರಂತೆ. ಅಂತೆಯೇ ಕಳೆದ 35 ವರ್ಷಗಳ ಹಿಂದೆ ಪುತ್ತೂರಿನ ಕೂರ ಎಂಬಲ್ಲಿಗೆ ಬಂದು ನೆಲೆಸಿದವರೇ ಕುರ್ರತ್ ತುಸ್ಸಾದತ್ ಸೈಯದ್ ಫಜಲ್ ಕೋಯಮ್ಮ ತಂಗಲ್. ಅವರ ಜೀವಿತಾವಧಿಯಲ್ಲಿ ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಜನ ಆಗಮಿಸುತ್ತಿದ್ರು. ಇದೀಗ ಅವರ ಮರಣದ ನಂತರ ಜನ ಅವರ ಮಕ್ಬರ್ ಬಳಿ ಬರುತ್ತಿದ್ದಾರೆ. ಜಾತಿ ಭೇದವಿಲ್ಲದೆ ಜನ ಇಲ್ಲಿಗೆ ಆಗಮಿಸುತ್ತಿದ್ದು ಇದು ಸರ್ವಧರ್ಮದ ಸೌಹಾರ್ದ ತಾಣವಾಗಿದೆ. ಬಹಳಷ್ಟು ಸಂತೋಷ ಆಯಿತು. ಇಲ್ಲಿಯ ಒಂದು ಮಸೀದಿಯ ಅಧ್ಯಕ್ಷರು ಪದಾಧಿಕಾರಿಗಳು ನನ್ನನ್ನು ಇಲ್ಲಿಗೆ ಬರಬೇಕು, ಉರುಸ್ ಕಾರ್ಯಕ್ರಮ ಇದೆ, ಪ್ರಥಮ ವರ್ಷದ ಕಾರ್ಯಕ್ರಮ, ತಾವು ಬರಬೇಕು ಅಂತ ಆಮಂತ್ರಣ ಕೊಟ್ಟಿದ್ದರು. ಬಹಳ ಪ್ರೀತಿಯಿಂದ ಕೊಟ್ಟಂಥ ಆಮಂತ್ರಣಕ್ಕೆ ಹೋಗೊಟ್ಟು ನಾನಿವತ್ತು ಇಲ್ಲಿ ಬಂದೆ. ಸಮಯ ಸ್ವಲ್ಪ ತಡವಾಗಿತ್ತು, ಆದರೆ ಇಲ್ಲಿ ಬಂದು ನಾನು ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯಿತು, ಸಂತೋಷ ಆಯಿತು. ಬಹಳ ಶಿಸ್ತುಬದ್ಧವಾಗಿ ಕಾಣ್ತಿದ್ದಂಥ ಈ ಭಕ್ತರ ವರ್ಗ ಒಂದು ಕಡೆ ಅಂದರೆ ಕಾರ್ಯಕ್ರಮಗಳನ್ನು ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಬರುವಂಥ ಭಕ್ತಾದಿಗಳು ಈಗ ನಾಳೆ ಸುಮಾರು 60,000 ಭಕ್ತಾದಿಗಳು ಇಲ್ಲಿಗೆ ಬರುವ ನಿರೀಕ್ಷೆ ಇವ್ರದ್ದು ಇದೆ ಅಂತ ಹೇಳಿದರು. ಕೂರತ್ ತಂಗಲ್ ಅವರ ಬಗ್ಗೆ ಹೇಳಬೇಕಿದ್ರೆ, ನಾನು ಬೇರೆ ಬೇರೆ ಕಡೆ ಮುಸ್ಲಿಂ ಧರ್ಮದವರ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಆದರೆ ನಾನು ನನ್ನ ವಿಶೇಷವನ್ನು ನೋಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ಅವರು ಸ್ವರ್ಗಸ್ಥರಾದ ದಿವಸ ಸುಮಾರು ಒಂದು ರಾತ್ರಿ 1:30-2 ಗಂಟೆ ಆಗ್ಬೋದು. ಈ ಭಾಗದಲ್ಲಿ ಸುಮಾರು 50,000ಕ್ಕಿಂತ ಮೇಲ್ಪಟ್ಟು ಜನ ಸೇರಿದ್ದಾರೆ. ನಾನು ಕೂಡ ಬಂದು ಒಂದು 2 ಗಂಟೆ ಇಲ್ಲಿ ಇದ್ದೆ. ಇಡೀ ಸಮುದಾಯನೇ, ಇಡೀ ಧರ್ಮದವರೇ ಆ ಕಾರ್ಯಕ್ರಮಕ್ಕೆ ಅವರ ಸ್ವ ಇಚ್ಛೆಯಿಂದ ಇಲ್ಲಿಂದ ಕಾರು ನಿಲ್ಲಿಸಿ 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವುದನ್ನು ನೋಡಿದ್ದೇನೆ. ಇದರಲ್ಲಿ ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾನಂತ ಹೇಳಿದ್ರೆ, ಮನುಷ್ಯ ನಮ್ಮ ಜೀವನದಲ್ಲಿ ಇರುವಾಗ ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ನೋಡಿದರೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ಜನ ಯಾವತ್ತೂ ಅವರು ನೆನಪಿಡ್ತಾರೆ. ತಂಗಲ್ ಅವರ ಜೀವಿತ ಕಾಲದಲ್ಲಿ ಈ ಪ್ರದೇಶದ ಜನರು ದಿನನಿತ್ಯ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತಂಗಲ್ ಅವರ ಮುಂದೆ ಬಂದು ಹೇಳಿಕೊಂಡು ಇವರ ಕೈಯಿಂದ ನೀರು ಪಡೆದುಕೊಂಡು ಹೋಗ್ತಿದ್ರು. ಆ ನೀರನ್ನ ಅದೆಷ್ಟೋ ಮಾರಕ ಕಾಯಿಲೆಯಿಂದ ಬಳಲುತ್ತಿದ್ದವರಿಗೆ ನೀಡುತ್ತಿದ್ರು. ಇಲ್ಲಿನ ನೀರೇ ಮದ್ದಾಗಿ ಪರಿವರ್ತನೆಯಾದ ಅದೆಷ್ಟೋ ಪವಾಡಗಳು ನಡೆದಿದ್ದು ಇವರು ಕೂರತ್ ತಂಗಲ್ ಎಂದೇ ಪ್ರಸಿದ್ಧಿಯನ್ನ ಗಳಿಸಿಕೊಂಡಿದ್ರು. ಅವರೆಲ್ಲ ಯಾವುದು ಜಾತಿ ಭೇದ ಯಾವುದೂ ಇರಲಿಲ್ಲ. ನಾನು ಕೂಡ ಅವರ ಇಲ್ಲಿಗೆ ಹೋಗಿದ್ದೇನೆ. ಯಾವ ಜಾತಿ ಏನು ಎಲ್ಲ ಜಾತಿ ಒಂದೇ ಅಂತ ಅವರು ನಮ್ಮವರು ಕೂಡ ಹೋಗ್ತಿದ್ದಾರೆ. ಅದೆಲ್ಲ ಸಕ್ಸಸ್ ಆಗಿದೆ. ಕುರತಂಗಳು ಎಲ್ಲ ಧರ್ಮದವರಿಗೂ ಬೇಕಾದವರು, ಎಲ್ಲ ಧರ್ಮದವರು ಸಹ ಮೊದಲು ಅವರನ್ನು ಭೇಟಿಯಾಗ್ತಾಯಿದ್ದರು. ಅವರ ಶುಶ್ರೂಷೆ ಬಹಳ ಉಪಯುಕ್ತವಾಗುತ್ತಿತ್ತು. ಇನ್ನು ಈ ಬಾರಿ ಕೂರತ್ ಸಾದತ್ ಸೈಯದ್ ಫಜಲ್ ಕೋಯಮ್ಮ ತಂಗಲ್ ಅಲ್ ಬುಖಾರಿ ಅವರು ಕೂರತ್ ತಂಗಲ್ ಎಂದೇ ಖ್ಯಾತಿಯನ್ನ ಹೊಂದಿದ್ದು ನೂರಾರು ಮೊಹಲ್ಲಾಗಳ ಕಾಸಿಯಾಗಿದ್ದ ಸರ್ವಧರ್ಮೀಯರ ನೆಚ್ಚಿನ ಕೂರತ್ ತಂಗಲ್ ಅವರ ಪ್ರಥಮ ವರ್ಷದ ಅನುಸ್ಮರಣಾ ಉರು ಸಮಾರಂಭವನ್ನ ಉರು ಸಮಿತಿಯ ಚೇರ್ಮನ್ ಅಸಯ್ಯದ್ ಕೆಎಸ್ ಅಟಕೋಯ ತಂಗಲ್ ಅವರು ಮಕಾಂ ಜಿಯಾರತ್ನೊಂದಿಗೆ ಉದ್ಘಾಟಿಸಿದ್ದು, ಕಾಂತಪುರಂ ಎಪಿ ಅಬುಬಕರ್ ಮುಸ್ಲಿಯರ್, ರಾಜ್ಯ ಕಾಜಿ ಜೈನುಲ್ ಉಲಾಮಾ ಎಂ ಅಬ್ದುಲ್ ಹಮೀದ್ ಮುಸ್ಲಿಯರ್, ಅಸಯ್ಯದ್ ಅಬ್ದುಲ್ ರಹಿಮಾನ್ ಸಾದತ್ ತಂಗಲ್, ಡಾಕ್ಟರ್ ಯನಪಯ್ಯ ಅಬ್ದುಲ್ ಕುಂಜಿ, ಡಾಕ್ಟರ್ ನಿಸಾರ್ ಅಹಮದ್, ಸ್ಪೀಕರ್ ಯುಟಿ ಖಾತಿರ್, ಶಾಸಕ ಅಶೋಕ್ ಕುಮಾರೈ ಇತರ ಗಣ್ಯರ ಉಪಸ್ಥಿತಿಯಲ್ಲಿ ಕಳೆದ 3 ದಿನಗಳಿಂದ ವಿಜೃಂಭಣೆಯಿಂದ ಉರು ಸಮಾರಂಭ ನಡೆದಿದ್ದು ಧಾರ್ಮಿಕ ಸೌಹಾರ್ದತೆಯ ವಿಶೇಷ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದಿದೆ. ನಾಳೆ ಕಾರ್ಯಕ್ರಮದಲ್ಲಿ 70,000ಕ್ಕೂ ಅಧಿಕ ಮಂದಿಗೆ ಅನ್ನ ನೀಡಲಿದ್ದೇವೆ. ಇದಕ್ಕೆ ಉರುಸ್ ಕಮಿಟಿಯ ನಮ್ಮ ಚೇರ್ಮನ್ ಕೆಎಸ್ ಆಟಕೋಯ ತಂಗಲ್ ಕುಂಬೋಳ್ರವರಾಗಿದ್ದಾರೆ. ಅದೇ ರೀತಿ ಪ್ರಧಾನ ಕನ್ವೀನರ್ ಆಗಿ ಯುಟಿ ಇಫ್ತಿಕಾರ್ ಸರ್ ಅವರು,
ಅಲ್ಲಿ ಮುಖ್ಯ ಅತಿಥಿಗಳಾಗಿ ನಿನ್ನೆ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ್ ಅವರು ನಿನ್ನೆ ಬಂದಿದ್ದರು. ಕೂರತ್ತಂಗಳು ಸಾಧಾರಣ 92ರಿಂದ ನಮ್ಮ ಮಸೀದಿಯ ಒಂದು ಸೇವೆಗಾಗಿ 92ರಿಂದ ಇಲ್ಲಿಗೆ ಬಂದಿರುತ್ತಾರೆ. ಕುಂಬೋಳ್ ತರವಾಟು ಅವರ KS ಆಟಕೋಯ ತಂಗಳರವರ ಮನೆಯಿಂದ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಸಾಧಾರಣ ಒಂದು 7-10 ವರ್ಷದವರೆಗೆ ಮಸೀದಿಯ ಒಳಗಡೆ ನಿಂತು ದಿನಾಳು ಒಂದು ಎರಡು ಖತಮ್ ಕುರ್ಆನ್ ಓದುತ್ತಾ ದಿನ ಕಳೆಯುತ್ತಿದ್ದರು. ಕುರ್ರತು ಸಾದಾತ್ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಕೂರತ್ ಎನ್ನುವಂತಹ ಒಬ್ಬರು ಮಹಾತ್ಮರಾದಂತಹ ಸೈಯದ್ರವರು ಕಳೆದ 3 ದಶಕಗಳ ಹಿಂದೆ, ಅಂದರೆ 32 ವರ್ಷಗಳ ಹಿಂದೆ ಕೂರ ಎನ್ನುವಂತಹ ಈ ಒಂದು ಕುಗ್ರಾಮಕ್ಕೆ ಬಂದು ಇಲ್ಲಿ ಆಧ್ಯಾತ್ಮಿಕವಾದ ನಾಯಕತ್ವವನ್ನು ಕೊಟ್ಟು ದೀರ್ಘವಾದ 32 ವರ್ಷಗಳ ಕಾಲ ಇಲ್ಲಿ ಜೀವನವನ್ನು ನಡೆಸಿದರು. ಈ ಒಂದು ಕಾಲಘಟ್ಟದಲ್ಲಿ ಆಧ್ಯಾತ್ಮಿಕವಾದ ಬದುಕನ್ನು ಮೈಗೂಡಿಸಿಕೊಂಡು ಅವರ ಜೀವನ ಮುಂದೆ ಸಾಗ್ತಾಯಿತ್ತು. ಅದೇ ಸಂದರ್ಭದಲ್ಲಿ ಅವರ ಹತ್ತಿರ ಹಲವಾರು ರೀತಿಯ ಜನರು ಹಲವಾರು ಸಮಸ್ಯೆಗಳನ್ನು ಕೇಳುತ್ತಾ ಬರುತ್ತಾ ಇದ್ದರು. ಅದರಲ್ಲಿ ಜಾತಿ ವರ್ಗ ವರ್ಣ ಭೇದವಿಲ್ಲದೆ ಎಲ್ಲ ಜನರು ಕೂಡ ಅವರ ಆಶೀರ್ವಾದವನ್ನು ಪಡೆಯಲು ನಿರಂತರ ದಿನನಿತ್ಯ ಸಹಸ್ರಾರು ಮಂದಿ ಬರುತ್ತಾ ಇದ್ದರು. ಅವರೆಲ್ಲರಿಗೂ ಕೂಡ ಆಧ್ಯಾತ್ಮಿಕವಾದ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ಮಹಾತ್ಮರಾದಂತಹ ಕೂರತ್ತು ತಂಗಳರವರು ಮಾಡ್ತಾ ಇದ್ದರು. ಒಟ್ಟಿನಲ್ಲಿ ಸಾಮರಸ್ಯ, ಶಾಂತಿ ಮತ್ತು ಶ್ರದ್ಧೆಯ ಸಂಕೇತವಾದ ಕೂರತ್ ಉರೂಸ್ ಇಂದಿಗೂ ಪವಾಡಗಳ ಪ್ರತೀಕವಾಗಿ ನಿಂತಿದ್ದು ಸಹಸ್ರ ಸಂಖ್ಯೆಯಲ್ಲಿ ತಂಗಲವರ ಅನುಯಾಯಿಗಳು ಬಂದು ಸೇರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪುತ್ತೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.